ಕೆಲವೊಂದು ರಿಯಾನ್ಸ್ ಅಂದರೆ ಐ ಆಗ್ತದೆ. ಅವನಿಗೆ ಅವನ ಸ್ಪೆಲ್ಲಿಂಗ್ ರಾಂಗ್ ಬರೀತಾರೆ ಅಂತ ತುಂಬಾ ಟೆನ್ಷನ್ ಇದೆ ಅವನಿಗೆ ಮನಸ್ಸಲ್ಲಿ. ಅವ್ನು ಫ್ಯಾನ್ ಹತ್ರ ಕೂತ್ಕೊಂಡ್ರೆ ಗಾಯನೇ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಕೂತಿದ್ದಾನೆ ಇವಾಗ. ಪುಣ್ಯಾತ್ಮ. ಒಂದು ಸಿಚುವೇಶನ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಹತ್ರ ಏನಿದ್ರು ಉಸಿರಾಡೋ ಗಾಳಿನೇ ಇಲ್ಲ ಅಂದರೆ ಇದೆಲ್ಲ ಇರೋದೆಲ್ಲನೂ ವ್ಯರ್ಥ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗದ ಸಿಚುವೇಶನ್. ರೇಯಾನ್ಸ್ಗೆ ಇಷ್ಟ ಆಗೋ ಉಪ್ಪಿಟ್ಟು ಈ ಥರ ಎಲ್ಲಾದ್ರೂ ನಿನ್ನ ಹೆಸರಂತೂ ಇದ್ದೇ ಇದೆ. ಹಾಗಂತ ನೀನೇನು ತುಂಬ ಸ್ಪೆಷಲ್ ಅಂತ ಏನಲ್ಲ. ಎಲ್ಲ ನಮಸ್ಕಾರ. ನೀವು ಕೆನಡಾದಿಂದ ನನ್ನ ಚಾನೆಲ್ನ ನೋಡ್ತಾ ಇರೋರಾದರೆ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂದರೆ, ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಈ ಥರದಕ್ಕೆ ಏನಾದರೂ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂದರೆ ನೀವು ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾಟ್ ಓನ್ಲಿ ಕೆನಡಾ, ನೀವು ಇವಾಗ ಬೇರೆ ಯಾವುದೇ ಕಂಟ್ರಿನಲ್ಲಿದ್ದರೂ ಇನ್ನೂ ಕೆನಡಾಗೆ ಬರ್ತೀರಾ ಅಂದ್ರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರಿಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವ್ರು ನಮ್ಮ ಕನ್ನಡದವರೇ. ನಿಮ್ಮ ಜೊತೆ ಕನ್ನಡ, ಇಂಗ್ಲೀಷ್, ತುಳು ಯಾವ ಲ್ಯಾಂಗ್ವೇಜಲ್ಲಾದರೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂದರೆ ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ಎಲ್ಲ ಒಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಗೂ ಇವತ್ತು ಗುಡ್ ಮಾರ್ನಿಂಗೇ. ನಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಇವಾಗ ಅಷ್ಟೇ ಎದ್ದಿದ್ದಾನೆ. ರೇಯಾನ್ಶ್ ಕೂಡ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇವತ್ತು ಅವನಿಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಬೇಕು ಅಂತ ಹೇಳಿದ್ದಾನೆ. ಅವನ ಫೇವ್ರೇಟ್ ಉಪ್ಪಿಟ್ಟು. ಸೊ ಅವನಿಗೆ ಅವನಿಗೆ ಯಾವ ಥರದ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂತ ನಾವು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಬೆಳಗ್ಗೆಯಿಂದ ನೀವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲ ರೇಯಾನ್ಶ್? ಹಾಂ, ಅವನಿಗೆ ಕ್ಲಾಸ್ ಬೇರೆ ಆಗ್ತಾ ಇದೆ ಅಲ್ಲ ಇವಾಗ. ನೀನು ಕ್ಲಾಸ್ಗೆ ಹೋಗ್ತೀಯಾ? ನಾನು ಉಪ್ಪಿಟ್ಟು ಮಾಡ್ತೀನಿ, ಆಮೇಲೆ ನೀನು ತಂದು ಕೊಡ್ತೀನಿ. ಹೋಗು. Let me go to Rayansh. Good morning, Rayansh. How are you feeling today? Good morning. I am feeling like a fast fox. All right. Thank you, Rayansh. ಇಷ್ಟ ಆಗೋ ಉಪ್ಪಿಟ್ಟು ಈ ಥರ ಒಂದು ಸ್ವಲ್ಪ ಲಿಕ್ವಿಡ್ ಇರಬೇಕು, ತುಂಬ ತಿಕ್ ಆಗಬಾರ್ದು. ಸ್ಪೂನಲ್ಲಿ ತಿನ್ಬೇಕಾದ್ರೆ ಒಂಥರ ಪಾಯಸ ತಿನ್ನೋ ಥರ ಫೀಲ್ ಆಗಬೇಕು ಅವನಿಗೆ. ಸೊ ಈ ಥರ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ಚರ್ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ತಿಂದರೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾನೆ ಅವ್ನು ನನಗೆ. ಥ್ಯಾಂಕ್ ಯು ಫಾರ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾನೆ. ಈ ಉಪ್ಪಿಟ್ಟು ಈ ಥರ ಮಾಡಿಕೊಟ್ಟು ಅಂತ ಹೇಳ್ತಾನೆ ಯಾವಾಗಲೂ. ಇಷ್ಟೊಂದು ಕಮೆಂಟ್ಸ್ ಇದೆ ಗೊತ್ತಾ ರೇಯಾನ್ಶ್? ನಾನು ಎಲ್ಲದರಲ್ಲೂ ಮೇನ್ ಆಗಿರೋದು ರೇಯಾನ್ಶ್ ಬಗ್ಗೆ. ರೇಯಾನ್ಶ್ ಅಂದರೆ ನನಗೆ ತುಂಬ ಇಷ್ಟ. ಎಲ್ಲ ಕಮೆಂಟ್ಸಲ್ಲಿ ರೇಯಾನ್ಶ್ ರೇಯಾನ್ಶ್ ರೇಯಾನ್ಶ್, ಒಂದು ಪಾಯಿಂಟ್ ರೇಯಾನ್ಶ್ ಅಂತಲೇ ಇದೆ. ಕೆಲವೊಂದು 3 ಪಾಯಿಂಟ್ಸು, ಒಂದು ರೇಯಾನ್ಶ್, 2 ರೇಯಾನ್ಶ್, 3 ರೇಯಾನ್ಶ್ ಅಂತ ಬರ್ತಿದ್ದಾರೆ. 1 ರೇಯಾನ್ಶ್, 2 ರೇಯಾನ್ಶ್, 3 ರೇಯಾನ್ಶ್ ಅಂತ. ಅಂದರೆ 3 ಪಾಯಿಂಟ್ಸು ನನಗೆ ರೇಯಾನ್ಶೇ ಇಷ್ಟ ಅಂತ ಬರ್ತಿದ್ದಾರೆ. ಕೆಲವೊಂದು ರಿಯಾನ್ಸ್ ಅಂದರೆ ಐ ಆಗ್ತದೆ. ಅವನಿಗೆ ಅವನ ಸ್ಪೆಲ್ಲಿಂಗ್ ರಾಂಗ್ ಬರೀತಾರೆ ಅಂತ ತುಂಬಾ ಟೆನ್ಷನ್ ಇದೆ ಅವನಿಗೆ ಮನಸ್ಸಲ್ಲಿ. ಅವನದು ಸ್ಪೆಲ್ಲಿಂಗ್ ಅವನಿದು ಆಕ್ಚುಲಿ ಹೆಸರಿರೋದು REYANSH, ಬಟ್ ಕೆಲವರು RI ಹಾಕಿರ್ತಾರೆ. ಅದನ್ನ ನೋಡಿನೂ ಅವನಿಗೊಂದು ಸ್ವಲ್ಪ ಒಂಥರ ಆಗ್ಬಿಡುತ್ತೆ. ಆಮೇಲೆ ಕೆಲವರು ಲಾಸ್ಟಲ್ಲಿ SH ಹಾಕೋ ಬದಲು CH ಹಾಕಿರ್ತಾರೆ, ರೇಯಾನ್ಶ್ ಅಂತ H ಹಾಕಿರ್ತಾರೆ. ಅದನ್ನ ನೋಡಿನ ಅವನಿಗೆ ನನ್ನ ಹೆಸರು ಹಿಂಗಲ್ಲ ಅಲ್ವಾ, ಎಲ್ಲರೂ ತಪ್ಪಾಗಿ ಬರೀತಾ ಇದ್ದಾರೆ ನನ್ನ ಹೆಸರು ಅಂತ ಟೆನ್ಷನ್ ಆಗ್ಬಿಡುತ್ತೆ ಅವನಿಗೆ. ಇಟ್ಸ್ ಓಕೆ, ಕೆಲವರಿಗೆ ಅದು ಪ್ರೊನೌನ್ಸಿಯೇಷನ್ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ಗೊತ್ತಾಗೋದಿಲ್ಲ ಹೆಂಗೆ ಅಂತ. ಸೊ ಅವರು ಒಂದೊಂದ್ಸರಿ ಬರೀತಾರೆ ರಿಯಾನ್ಶ್ ಅಂತ ಕೆಲವರು ಹೇಳ್ತಾರೆ, ಕೆಲವರು ರಿಯಾನ್ಶು ಅಂತ ಹೇಳ್ತಾರೆ. ಇಟ್ಸ್ ಓಕೆ. ಸೊ ಇವಾಗ ನಾನು ಹೇಳಿದ್ದೀನಿ ಅಲ್ವಾ, ಇನ್ನೆಲ್ಲ ಕರೆಕ್ಟಾಗಿ ಬರೆದಿರ್ತಾರೆ. ಓಕೆನಾ? ರೇಯಾನ್ಶ್ REYANSH ಅಂತ. ಓಕೆ. ಸೊ ಯಾರಿಗೆ ಕೊಡೋಣ ರೇಯಾನ್ಶ್? ನಾವು ಎಷ್ಟು ಜನ ಎಷ್ಟು ಸೂಪರ್ ಕಮೆಂಟ್ಸ್ ಮಾಡಿದಾರಲ್ಲ, ಯಾರಿಗೆ ಅಂತ ನಾವು ಪ್ರೈಸ್ ಕೊಡೋಣ? ಫಸ್ಟ್, ಸೆಕೆಂಡ್, 1 2 3 4 ಪೀಪಲನ್ನು ಸೆಲೆಕ್ಟ್ ಮಾಡ್ಬೇಕು. ಯಾರನ್ನ ಅಂತ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಅಲ್ವಾ? ಎಷ್ಟು ದೊಡ್ಡ ಕಮೆಂಟ್ಸ್ ಎಲ್ಲ ಬರೆದಿರ್ತಾರೆ ಅಲ್ವಾ? ಫುಲ್ ಲಾಂಗ್ ಕಮೆಂಟ್ಸ್ ಎಲ್ಲ ಬರೆದಿದ್ದಾರೆ ಕೆಲವರು ಅಲ್ವಾ? ಎಲ್ಲದ್ರಲ್ಲಿ ನಿನ್ನ ಹೆಸರಂತೂ ಇದ್ದೇ ಇದೆ.
ಹಾಗಂತ ನೀನೇನು ತುಂಬ ಸ್ಪೆಷಲ್ ಅಂತ ಏನಲ್ಲ, ಎಲ್ಲರಿಗೂ ಮಕ್ಕಳು ಅಂದರೆ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ಇಷ್ಟ ಅಂತ ಹೇಳ್ಬಿಟ್ಟು ನಿನ್ನ ಹೆಸರು ಬರೆದಿರೋದು. ಎಲ್ಲ ಮಕ್ಕಳು ಸ್ಪೆಷಲ್ಲೇ, ಓಕೆ? ನೀನು ಒಬ್ಬನೇ ಸ್ಪೆಷಲ್ ಅಂತ ಏನಿಲ್ಲ, ಎಲ್ಲರೂ ಮಕ್ಕಳು ಸ್ಪೆಷಲ್ ಆಗೇ ಇರ್ತಾರೆ. ಎಲ್ಲರಿಗೂ ಇವಾಗ ಯಾವ ಮಕ್ಕಳಾದ್ರೂ ಅವ್ರದ್ದು ವಿಡಿಯೋ ನೋಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ. ಓ ಎಷ್ಟು ಚೆನ್ನಾಗಿದ್ದಾನೆ, ಕ್ಯೂಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಎಲ್ಲ ಮಕ್ಕಳು ಕ್ಯೂಟ್ ಆಗಿರ್ತಾರೆ, ಎಲ್ಲ ಮಕ್ಕಳು ಸ್ವೀಟ್ ಆಗಿರ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಓಕೆನಾ? ಸುಮ್ಮನೆ ಅವನಿಗೆ ಎಲ್ಲ ಮಕ್ಕಳು ಒಂದೇ ಆ್ಯಂಡ್ ಎಲ್ಲ ಮಕ್ಕಳಿಗೂ ಒಂದೇ ಥರ ಪ್ರೀತಿ ಸಿಗಬೇಕು ಆ್ಯಂಡ್ ಈ ಜಗತ್ತಲ್ಲಿರೋ ಎಲ್ಲ ಮಕ್ಕಳು ಸ್ಪೆಷಲ್ ಅಂತ ಒಂದು ಅರ್ಥ ಮಾಡಿಸೋಕ್ಕೋಸ್ಕರ ಆ ಥರ ಹೇಳಿದೆ. ಅವನಿಗೆ ಅವನೊಬ್ಬನೇ ಒಂದು ಸ್ಪೆಷಲ್ ಅಂತ ಫೀಲ್ ಆಗೋದು ಬೇಡ ಅಂತ. ಸೊ ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡಿದ್ದೆ. ಸೊ ಅದಕ್ಕೆ ಬಂದಿರೋ ಅಂಥ ಕಮೆಂಟ್ಸನ್ನು ನೋಡ್ತಾ ಕೂತಿದ್ದೀನಿ. ಆಲ್ಮೋಸ್ಟ್ ಒಂದು 1200 ಅಷ್ಟು ಕಮೆಂಟ್ಸ್ ಬಂದಿದೆ. ಸೊ ನಾನು ಇಷ್ಟು ಟೈಮ್ ತೊಗೊಂಡೆ ಅದನ್ನು ಎಲ್ಲ ನೋಡಿ ಕರೆಕ್ಟಾಗಿ ಏನು ಹೆಂಗೆ ಏನೇನಿದೆ ಕಮೆಂಟ್ಸ್ ಅಂತ ಓದೋಕ್ಕೆ ಇಷ್ಟು ದಿನ ತೊಗೊಂಡೆ ನಾನು. ಅಷ್ಟು ಕಮೆಂಟ್ಸ್ ಬಂದಿದೆ. ಕೆಲವರಂತೂ ತುಂಬ ಲಾಂಗ್ ಕಮೆಂಟ್ಸ್ ಬರೆದಿದ್ದೀರಾ, ಅಷ್ಟು ಟೈಮ್ ತೊಗೊಂಡು ಅಷ್ಟೆಲ್ಲ ಬರೆದಿದ್ದೀರಾ. ಮತ್ತು ಕೆಲವರು ತುಂಬ ಅಚ್ಚ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದೀರಾ. ಸೊ ಎಲ್ಲರಿಗೂ ಇಷ್ಟು ಚಿಕ್ಕ ಕಮೆಂಟ್ ಬರ್ದವ್ರಿಗೂ ಇಷ್ಟು ದೊಡ್ಡದು ಆಗಿ ಬರ್ದಿರೋ ಲಾಂಗ್ ಕಮೆಂಟ್ ಹಾಕಿರೋರ್ಗು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ ಯು. ನನಗೆ ಈ ಒಂದು ಕಮೆಂಟ್ ಸೆಕ್ಷನ್ನಿಂದ ನನ್ನ ಚಾನಲಲ್ಲಿ ಏನೇನಿದೆ ಅನ್ನೋದು ನನಗೆ ಗೊತ್ತಾಯಿತು. ಅಂದರೆ ಜನ ಏನಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಕ್ಚುಲ್ ಆಗಿ ನಮ್ಮ ಚಾನಲನ್ನು ಅನ್ನೋದು ಕರೆಕ್ಟಾಗಿ ಗೊತ್ತಾಯಿತು. ಸೊ ಇನ್ನು ಕಮೆಂಟ್ಸ್ಗೆ ಬಂದಿರುವಂಥ ಅಷ್ಟು 1200+ ಕಮೆಂಟ್ಸಲ್ಲಿ ಇವಾಗ ಮೋಸ್ಟ್ ಆಫ್ ದ ಕಮೆಂಟ್ಸಲ್ಲಿ ಇದ್ದಿದ್ದು ಒಂದು ವಾಯ್ಸ್ ಬಗ್ಗೆ, ನನ್ನ ವಾಯ್ಸ್ ಆ್ಯಂಡ್ ರೇಯಾಂಶ್ ವಾಯ್ಸ್ ಇಬ್ಬರದ್ದು ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಹಾಗೆ ನನ್ನ ಒಂದು ಲ್ಯಾಂಗ್ವೇಜ್ ಬಗ್ಗೆ ತುಂಬ ಜನ ಹೇಳಿದ್ದೀರಾ. ಅಂದರೆ ನಾನು ಕನ್ನಡ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಮಾತಾಡ್ತೀನಿ, ಒಂದು ಭಾಷೆ ಮೇಲೆ ತುಂಬ ಚೆನ್ನಾಗಿ ಒಂದು ಹಿಡಿತಾ ಇದೆ, ನಿಮಗೆ ಒಳ್ಳೆ ಗ್ರಿಪ್ ಇದೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಇನ್ನೂ ಬಂದಿರುವಂಥ ಒಂದು ಕಮೆಂಟ್ಸ್ ಅಂತ ಹೇಳಿದ್ರೆ, ನಾವು ಕೆನಡಾದಲ್ಲಿ ಇದ್ಕೊಂಡು ಕನ್ನಡ ಮಾತಾಡ್ತೀವಿ ಅನ್ನೋದ್ರ ಅಂತ ಹೇಳಿ ನೀವು ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ. ಆಮೇಲೆ ಸಿಂಪ್ಲಿಸಿಟಿ ಮೇನ್ ಎಲ್ಲರೂ ಹೇಳಿರೋದು ಸಿಂಪ್ಲಿಸಿಟಿ ಬಗ್ಗೆ. ಫಸ್ಟ್ ಒಂದು 90% ಆಫ್ ದ ಕಮೆಂಟ್ಸಲ್ಲಿ ಇದ್ದಿದ್ದು ಸಿಂಪ್ಲಿಸಿಟಿ. ನೀವು ತುಂಬ ಸಿಂಪಲ್ ಆಗಿದ್ದೀರಾ, ಶೋ ಆಫ್ ಇಲ್ಲ. ಆಮೇಲೆ ಏನು ಒಂದು ನಮಗೆ ನಿಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಒಂದು ಪಾಸಿಟಿವಿಟಿ ಫೀಲ್ ಆಗುತ್ತೆ, ಒಂದು ಆಟೋಮ್ಯಾಟಿಕ್ ಆಗಿ ವಿಲ್ ಸ್ಟಾರ್ಟ್ ಸ್ಮೈಲಿಂಗ್ ಅಂತ ತುಂಬ ಜನ ಹೇಳಿದ್ದೀರಾ. ಒಂದಿಬ್ಬರೇ ಹೇಳಿದಿದ್ರೆ ನನಗೆ ಅಷ್ಟು ಅದು ಕನೆಕ್ಟ್ ಆಗ್ತಾ ಇರಲಿಲ್ಲ, ಬಟ್ ತುಂಬ ಜನ ಇದನ್ನು ಹೇಳಿದ್ದೀರಾ. ತುಂಬ ನೀವು ಸಿಂಪಲ್, ಏನೇ ಒಂದು ಶೋ ಆಫ್ ಇಲ್ಲ ಹಂಗೆ ಹಿಂಗೆ ಅಂತ. ಸೊ ನನಗೆ ಸಖತ್ ಖುಷಿಯಾಗಿರೋದೆಲ್ಲ ಓದ್ಬಿಟ್ಟು. ಸೊ ಆಬ್ವಿಯಸ್ಲಿ ಏನು ಶೋ ಆಫ್ ಯಾಕೆ ಅಂದರೆ ಐ ಡೋಂಟ್ ನೋ, ಅದು ಯಾಕೆ ಮಾಡಬೇಕು ಐ ಡೋಂಟ್ ನೋ. ಏನಕ್ಕೆ ಅಂದರೆ ಇವಾಗ ನಮ್ಮ ಹತ್ರ ಏನೇ ಇದ್ದರೂ, ಎಷ್ಟೇ ಶೋ ಆಫ್ ಆದರೂ, ಇವಾಗದ ಈ ಒಂದು ಸಿಚುವೇಶನ್ ಏನು ಕ್ರಿಯೇಟ್ ಆಗಿದೆ ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಏನೇ ನಮ್ಮ ಹತ್ರ ಇದ್ರೂ, ಎಷ್ಟೇ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನೇ ಇದ್ರೂ ಅದು ಯಾವುದು ಯೂಸ್ ಆಗೋದಿಲ್ಲ. ಒಂದು ಉಸಿರಾಡೋ ಗಾಳಿಗೆ ಇವಾಗ ಎಷ್ಟು ಬೆಲೆ ಬಂದಿದೆ ಅಂದರೆ, ಆಕ್ಸಿಜನ್ ಅದೆಲ್ಲ ನೋಡ್ತಾ ಇದ್ದರೆ ಲೈಫ್ ಇಸ್ ನಥಿಂಗ್. ಸಮ್ಟೈಮ್ಸ್ ಯಾವಾಗ ಹೋಗುತ್ತೆ ಏನು ಎಲ್ಲ ಕಳ್ಕೊಂಡ್ಬಿಡ್ತೀವಿ ನಾವು, ಯಾವಾಗ ಏನು ಒಂದು ಗೊತ್ತಾಗೋದಿಲ್ಲ. ಸೊ ಇವಾಗ ಒಂದು ಉಸಿರಾಡೋ ಗಾಳಿಗೆ ನಾವು ಇಷ್ಟು ಪರದಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಶೋ ಆಫ್ ಮಾಡೋದು ಅಥವಾ ಏನೇ ಒಂದು ನಮ್ಮ ಹತ್ರ ಏನೇ ಇರ್ಬೋದು ಅದೆಲ್ಲ ಏನೂ ಅಲ್ಲ. ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಈ ಒಂದು ಸಿಚುವೇಶನ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಹತ್ರ ಏನಿದ್ರೂ ಉಸಿರಾಡೋ ಗಾಳಿನೇ ಇಲ್ಲ ಅಂದರೆ ಇದೆಲ್ಲ ಇರೋದೆಲ್ಲನೂ ವ್ಯರ್ಥ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗದ ಸಿಚುವೇಶನ್. ಸೊ ಹಾಗಾಗಿ ನಾನು ಮುಂಚೆಯಿಂದನೂ ಸಿಂಪಲ್ಲಾಗೇ ಇದ್ದಿದ್ದು, ಮುಂದೆನೂ ಹಾಗೆ ಇರ್ತೀನಿ. ಆ್ಯಂಡ್ ನೀವು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಅಂತಲೂ ತುಂಬ ಜನ ಹೇಳ್ತೀರಾ. ಡೆಫಿನೆಟ್ಲಿ ನಾನು ಮುಂಚೆ ಎಲ್ಲ ಸ್ಟಾರ್ಟಿಂಗ್ ವೀಡಿಯೋಸ್ ಬರಬೇಕಾದ್ರೆ ಒಂದು ಸ್ವಲ್ಪ ಕರೆಕ್ಟಾಗಿ ರೆಡಿಯಾಗಿ ಬರ್ತಿದ್ದೆ. ಆಬ್ವಿಯಸ್ಲಿ ತುಂಬ ಜನ ನೋಡಿದ್ರು ಏನು ಅಂದ್ಕೋತಾರೋ ಏನೋ ಅಂತ. ಬಟ್ ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ನನಗೆ ನನ್ನ ಒಂದು ಅಪಿಯರೆನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಾನು ಹೆಂಗಿರ್ತೀನೋ ಹಾಗೆ ಒಂದೊಂದ್ಸರಿ ಬಂದುಬಿಡ್ತೀನಿ. ಮೋಸ್ಟ್ ಆಫ್ ದ ಟೈಮ್ ಏನು ಜಸ್ಟ್ ಒಂದು ಸ್ವಲ್ಪ ಕನ್ಸೀಲರ್ ಹಾಕೊಂಡ್ಬಿಡ್ತೀನಿ. ಅದು ಬಿಟ್ಟರೆ ಬೇರೆ ಏನು ಮೇಕಪ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಲ್ಲ. ನಾನು ಫೌಂಡೇಶನ್ ಕೂಡ ಹಾಕೋದಿಲ್ಲ ಎಷ್ಟೊಂದು ಸರಿ. ಸೊ ಹಾಗೆ ಬಂದುಬಿಡ್ತೀನಿ. ಸೊ ಎನಿವೇಸ್ ನಾವು ಹೆಂಗಿದೀವೋ ಏನಿದೆಯೋ ಅದು ಇದೆ ಅಷ್ಟೇ ಅಲ್ವಾ. ಎಲ್ಲ ಮೇಕಪ್ ಮಾಡಿ ಬೂಸ್ಟ್ ಮಾಡಿ ತೋರಿಸಿ ಏನೂ ಆಗಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಅದು ಮೇಕಪ್ ಮತ್ತು ನನ್ನ ಒಂದು
ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಸ್ಟಿಲ್ ತುಂಬ ಜನ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನೀವು ನಿಮ್ಮನ್ನು ತೋರಿಸ್ಕೊಳ್ಳೋ ರೀತಿ ವಿಡಿಯೋ ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀರಾ. ಅದಕ್ಕೂ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ನಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ದೀರಾ, ನನ್ನ ಮತ್ತು ರೇಯಾಂಶ್ದು. ಅಮ್ಮ ಮಗ ಫ್ರೆಂಡ್ಸ್ ಥರ ಮಾತಾಡಿಕೊಂಡು ವಿಡಿಯೋದಲ್ಲಿ ಯಾವಾಗಲೂ ಇರ್ತೀರಾ, ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಂತ. ಸಖತ್ ಖುಷಿ ಆಯಿತು ಅದನ್ನು ನನಗೆ ಕೇಳಿಬಿಟ್ಟು. ನಾವು ಯಾವಾಗಲೂ ಹಂಗೆ ಒಂದು ಸ್ವಲ್ಪ ಜಗಳ ಮಾಡಿಕೊಂಡು ಅವನನ್ನು ಎಲ್ಲದರಲ್ಲಿ ಜಾಸ್ತಿ ಇನ್ವಾಲ್ವ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಏನೋ ಒಂದು ಖುಷಿ ಆಗುತ್ತೆ. ಆ್ಯಂಡ್ ಅದರಿಂದಾಗಿ ಅವನು ಒಂದು ಎಂಟರ್ಟೈನ್ಮೆಂಟ್ ಪಾರ್ಟ್ ಆಗಿದ್ದಾನೆ ನಮ್ಮ ವಿಡಿಯೋದು. ಹಾಗೆ ನಿಮ್ಮ ವಿಡಿಯೋಸನ್ನು ಎಲ್ಲ ಒಂದು ಮನೆಯವರೆಲ್ಲ ಕೂತ್ಕೊಂಡು ನೋಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಖುಷಿಯಾಗಿ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಹಾಗಾಗಿ ನಾವೆಲ್ಲ ಟಿ ವಿನಲ್ಲಿ ಹಾಕ್ಕೊಂಡೇ ನೋಡ್ತೀವಿ ಅಂತ ತುಂಬ ಜನ ಹೇಳಿದ್ದೀರಾ. ಸೊ ಅಂದರೆ ತುಂಬ ಖುಷಿ ಆಯಿತು ಇದನ್ನೆಲ್ಲ ಕೇಳಿ ನನಗೆ. ಸೊ ಇನ್ನು ಕಮೆಂಟ್ಸ್ಗೆ ಬಂದರೆ, ಅಷ್ಟು ಬಂದಿರೋ ಅಂಥ ಕಮೆಂಟ್ಸಲ್ಲಿ ತೊಗೊಂಡು ಒಂದು 4 ಜನರನ್ನ ಶಾರ್ಟ್ ಲಿಸ್ಟ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಯಿತು. ನಾನು ಒಂದು 25 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿದೆ ಫಸ್ಟು. ಅದರಲ್ಲಿ ಮತ್ತೆ 4 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿ ಚೂಸ್ ಮಾಡಿದ್ದೀನಿ. ಸೊ ಮೊದಲನೇ ಅವ್ರು ಬಂದುಬಿಟ್ಟು ಪ್ರಿಯಾಂಕಾ ಕೆ ಅಂತ. ಫಸ್ಟ್ ಪ್ರಿಯಾಂಕಾ ಕೆ ಅವರೊಂದು ಸ್ವಿಂಗಲ್ಲಿ ಆ ಥರ ಇದೆ ಪ್ರೊಫೈಲ್ ನೇಮ್, ಪ್ರಿಯಾಂಕಾ ಕೆ ಅಂತ ಇದೆ. ಒಂದು ಸ್ವಿಂಗಲ್ಲಿ ಕೂತಿರೋ ಪಿಕ್ ಇದೆ. ಅವರ ಕಮೆಂಟ್ ನನಗೆ ಇಷ್ಟ ಆಯಿತು. ಅದು ಆ್ಯಕ್ಚುಲಿ ಅವ್ರು 3 ಕಮೆಂಟ್ಸಲ್ಲಿ ನಮ್ಮ 3 ಜನರ ಬಗ್ಗೆ ಒಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ನನ್ನ ಬಗ್ಗೆ ಆಗಿರ್ಬೋದು ಆ್ಯಂಡ್ ರೇಯಾಂಶ್ ಬಗ್ಗೆ ಆಗಿರ್ಬೋದು, ಹಾಗೆ ನಮ್ಮ ಬ್ಲಾಗಲ್ಲಿ ಏನೇನೋ ಇದೆ ಅದ್ರ ಬಗ್ಗೆ ಅದೆಲ್ಲನೂ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ನನಗೆ ಅದು ಇಷ್ಟ ಆಯಿತು. ರೇಯಾಂಶ್ ಈಸ್ ಅ ಸ್ಟ್ರೆಸ್ ಬಸ್ಟರ್ ಆಲ್ಮೋಸ್ಟ್ ಎವ್ರಿ ಒನ್ ಐ ಗೆಸ್ ಅಂತೆಲ್ಲ ಇಲ್ಲಿ ಬರೆದಿದ್ದೀರಾ, ನನಗೆ ಇಷ್ಟ ಆಯಿತು. ಸೊ ಪ್ರಿಯಾಂಕಾ ಕೆ ಒಬ್ಬರು. ಇನ್ನೊಬ್ಬರು ನಿಸರ್ಗ ಜಿ ಅಂತ, ಪ್ರೊಫೈಲ್ ನೇಮ್ ಈಸ್ ನಿಸರ್ಗ ಜಿ. ಅವ್ರ ಫೋಟೋನು ಎಲ್ಲೋ ನಿಸರ್ಗದಲ್ಲೇ ನಿಂತ್ಕೊಂಡಿರೋ ಫೋಟೋ ಇದೆ. ಅವರು ಅದೇ ಥರ 3 ಪಾಯಿಂಟ್ಸಲ್ಲಿ ಬರೆದಿದ್ದಾರೆ. ಒಂದು ರೇಯಾಂಶ್ ಬಗ್ಗೆನೇ, ಇನ್ನೊಂದು ನನ್ನ ಫ್ಲಾಲೆಸ್ ಸ್ಪೀಕಿಂಗ್ ಚೆನ್ನಾಗಿದೆ, ಮಾತುಕತೆ, ಮತ್ತು ಹಾಗೆ 3ನೇ ಪಾಯಿಂಟಲ್ಲಿ ಲೈಫ್ ಸ್ಟೈಲ್ ಟಿಪ್ಸ್ ಕೆನಡಾ ಬಗ್ಗೆ ಎಲ್ಲ ತೋರಿಸೋದು, ಅದೆಲ್ಲ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಥ್ಯಾಂಕ್ ಯು. ಕಾನ್ಫಿಡೆನ್ಸ್ ಬಗ್ಗೆ ಬರೆದಿದ್ದೀರಾ. ವ್ಲಾಗ್ಸ್ ಆರ್ಗ್ಯಾನಿಕ್ ಆಗಿರುತ್ತೆ, ಹಾಗೆ ನೋ ಡ್ರಾಮಾ ಇನ್ವಾಲ್ವ್ಡ್ ಅಂತ ಬರೆದಿದ್ದೀರಾ, ಥ್ಯಾಂಕ್ ಯು. ನನಗೆ ನಿಮ್ಮ ಕಮೆಂಟ್ ಇಷ್ಟ ಆಯಿತು ನಿಸರ್ಗಾಜಿ. ಇನ್ನು 3ನೇದು ಬಂದುಬಿಟ್ಟು ರಚನಾ ಎಸ್ ಅಂತ, ಪ್ರೊಫೈಲ್ ನೇಮ್ ರಚನಾ ಎಸ್ ಅಂತ ಇದೆ. ಅಲ್ಲಿ ಯಾವುದೇ DP ಇಲ್ಲ ಅವರ ಒಂದು ಇದರಲ್ಲಿ. ಅವರು 3 ಪಾಯಿಂಟಲ್ಲಿ ಬರೆದು ಹಾಕಿದ್ದೀರಾ, ತುಂಬ ಥ್ಯಾಂಕ್ ಯು. ಆಲ್ ಇನ್ ಒನ್ ಚಾನಲ್, ಎಂಟರ್ಟೈನ್ಮೆಂಟ್ ಇದೆ, ಶಾಪಿಂಗ್ ಇದೆ, ಟ್ರಾವೆಲ್, ಅನ್ಬಾಕ್ಸಿಂಗ್, ಕುಕ್ಕಿಂಗ್ ಎಲ್ಲ ಇರುತ್ತೆ. ಮನೆಯಲ್ಲೇ ಕೂತ್ಕೊಂಡು ಜನನ ಹೆಂಗೆ ಎಂಟರ್ಟೈನ್ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು. ಅದು ತುಂಬ ಲಾಂಗ್ ಇದೆ, ನಾನು ಒಂದು ಸ್ವಲ್ಪ ಓದ್ತಾ ಇದ್ದೀನಿ ಅಷ್ಟೇ ಆ ಕಮೆಂಟ್ಸನ್ನು. ಸೊ ಇನ್ನೊಬ್ಬರು 3ನೇದು ರಚನಾ ಎಸ್. 4ನೇದು ಬಂದುಬಿಟ್ಟು ಸೌಮ್ಯ ಹೊನ್ನೇಸರ ಅಂತ. ಇವ್ರ ಬಗ್ಗೆ ಆ್ಯಕ್ಚುಲಿ ನಾನು ಹೇಳಲೇಬೇಕು. ಇವರು ಆ್ಯಕ್ಚುಲಿ ಪಾಯಿಂಟ್ಸಲ್ಲಿ ಕವನನೇ ಬರೆದು ಕಳಿಸಿದ್ದಾರೆ ಆ್ಯಂಡ್ ಐ ವಾಂಟ್ ಟು ರೀಡ್ ಇಟ್ ಔಟ್. ಸುತ್ತಿದ್ದರೂ ನೀವು ಹತ್ತೂರು, ಮರೆತಿಲ್ಲ ಹುಟ್ಟೂರು ಪುತ್ತೂರು, ತೋರುವಿರಿ ನಮಗೆಲ್ಲ ದೂರದೂರಿನ ವಿವರ, ಕಸ್ತೂರಿ ಕನ್ನಡವು ಆಹಾ ಕಿವಿಗೆಷ್ಟು ಮಧುರ, ರೇಯಾಂಶ್ನ ಮುಗ್ಧ ಮಾತು ಆಟ ಪಾಠಕ್ಕಿಲ್ಲ ಸಮ, ಪರಬೂರ ಅಡಿಗೆ ಮನೆಯಲ್ಲಿ ಚಟ್ಟಂಬಡೆ ಕಡಲೆ ಮಣುಲಿಗಳದೇ ಘಮ, ಊಟ ಉಡುಗೆ ನುಡಿಗಳಲ್ಲಿಲ್ಲ ಯಾವುದೇ ತೋರಿಕೆಯ ಹಂಬಲ, ಈ ಸರಳತೆಯೇ ಸೆಳೆದಿದೆ ಸಾಕಷ್ಟು ಜನಬಲ, ನಿಮಗೀಗ 50,000 ಅಭಿಮಾನಿಗಳ ಬಳಗ, ನಿಮ್ಮ ಸರಳತೆಗೆ ಮನಸೋತು ಬಯಸುವೆವು ಲಕ್ಷವಾಗಲಿ ಬೇಗ ಅಂತ ಬರೆದಿದ್ದೀರಾ. ತುಂಬಾ ಇಷ್ಟ ಆಯಿತು ನನಗೆ. ಅದು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬರೆದಿದ್ದೀರಾ, ನನಗೆ ತುಂಬ ಇಷ್ಟ ಆಯಿತು. ಅದಿನ್ನೂ ಆ್ಯಕ್ಚುಲಿ ಕಂಟಿನ್ಯೂ ಆಗಿದೆ. ಒಮ್ಮೊಮ್ಮೆ ಉಪ್ಪಿಟ್ಟು ಮಗದೊಮ್ಮೆ ಪಲ್ಯ, ಮಾಡಿ ಬಯಸುವಿರೆ ಬಗೆ ಬಗೆಯ ಖಾದ್ಯ, ಬೋರ್ಗಡುವ ಜಲಪಾತ, ಹಿಮ ಬಿದ್ದ ನೆಲವು, ತೋರಿಹಿರಿ ನಮಗೆಲ್ಲ ಪರವೂರ ಅರಿವು, ನಿಮ್ಮೊಡನೆ ರೇಯಾಂಶ್ ಎಂಬ ಚೋಟು ಮೆಣಸಿನಕಾಯಿ, ನಿಜಕ್ಕೂ ಪ್ರಜ್ಞಾ ನೀವು ಕೆನಡಾದ ಕನ್ನಡ ತಾಯಿ ಅಂತ ಬರೆದಿದ್ದಾರೆ. ಸೊ ಈ ಕವನ ನನಗೆ ತುಂಬ ಇಷ್ಟ ಆಯಿತು. ಕನ್ನಡದಲ್ಲಿ ಅದು ಅಷ್ಟು ಚೆನ್ನಾಗಿ ಪ್ರಾಸಬದ್ಧವಾಗಿ ಮಾಡಿದ್ದಾರೆ. ಸೊ ಅವ್ರಿಗೂ ನಾನು ಒಂದು ಇದನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನೀವು ಈ ವಿಡಿಯೋ ನೋಡಾದಮೇಲೆ ನನ್ನನ್ನು ಐದರ್ ಇನ್ಸ್ಟಾಗ್ರಾಮಲ್ಲಿ ಆರ್ ಫೇಸ್ಬುಕ್ಕಲ್ಲಿ ನಾನು ಕೊಟ್ಟಿರ್ತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಎಲ್ಲಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ವಿತ್ ನಿಮ್ಮ ಹೆಸರು ನನಗೆ ಹೇಳಿಬಿಟ್ಟು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅದಾದಮೇಲೆ ನಾನು ಏನು ಅಂತ ಅದು ನಿಮಗೆ ವೌಚರ್ನ ನಿಮಗೆ ತಲುಪಿಸೋಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇನ್ನೂ ತುಂಬ ಕೆಲವೊಂದು ಕಮೆಂಟ್ಸ್ ನನಗೆ ಇನ್ನೂ ಇಷ್ಟ ಆಗಿತ್ತು, ಅಚ್ಚ ಕನ್ನಡದಲ್ಲಿ ಬರೆದಿದ್ದು, ಆಮೇಲೆ ಕೆಲವೊಂದು ತುಂಬ ಲಾಂಗ್ ಆಗಿ ತುಂಬ ಡಿಟೇಲ್ಡ್ ಆಗಿ ಬರೆದಿರುವಂಥ ಕಮೆಂಟ್ಸ್ಗಳಿತ್ತು. ಬಟ್ ಅದೇನಾಯಿತು ಅಂದರೆ ಕೆಲವೊಂದು ಕಮೆಂಟ್ಸನ್ನು
ಎಲ್ಲ ತುಂಬ ಜನ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಸೊ ಒರಿಜಿನಲ್ ಆಗಿ ಯಾರು ಬರ್ದಿರೋದು ಅನ್ನೋದೇ ಅದು ನನಗೆ ಹೆಂಗೆ ಇದು ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಹಾಗಾಗಿ ನಾ ಆ ಕಮೆಂಟ್ಸ್ನೆಲ್ಲ ಸ್ಕಿಪ್ ಮಾಡಬೇಕಾಯ್ತು. ಎಂತ ಕೂತಿದ್ಯಾ ರೇಂಜ್ ಇಲ್ಲಿಂಗೆ? ಇಲ್ಲಿ ನೋಡಿ ಸೊ ಇಲ್ಲಿ ಎಲ್ಲಿ ಸರ್ಕಸ್ ಮಾಡ್ಕೊಂಡ್ ಬಂದಿದ್ದೆ ಹೇಳು? ಅಲ್ಲಿ ಸೈಕಲ್ ಮತ್ತೆ ಒಂದ್ಸರಿ ನಂಗೆ ಬ್ರೇಕ್ ಹೊಡಿನ ಅಂತ ಅನ್ಸುತ್ತೆ. ಬ್ರೇಕ್ ಹೊಡಕ್ಕೆ ಎದಕ್ಕೆ ಬೀಳುತ್ತೆ ಅಂತ ಇತ್ತು. ಅದನ್ನ ನಂಗೆ ಹಿಂಗೆ ಹೆಂಗಿರುತ್ತೆ ಅಲ್ಲ ಇನ್ನೂ ನೋಯ್ತು ನೋಡಿ. ಒಂದು ಸ್ವಲ್ಪ ನೋವಾಯ್ತಲ್ವಾ? ಅದಕ್ಕೆ ಈಗ ಫ್ಯಾನ್ ಹತ್ರ ಏನಕ್ಕೆ ಬಂದು ಕೂತಿರೋದು ಹೇಳು? ಅಲ್ಲಿ ಸ್ವಲ್ಪ ತಗೊಂಡು ಹೋಗುತ್ತೆ ಅದಕ್ಕೆ. ಅವನು ಏನು ಅನ್ಕೊಂಡಿದ್ದಾನೆ ಅಂದ್ರೆ ಫ್ಯಾನ್ ಹತ್ರ ಕೂತಿದ ತಕ್ಷಣ ಗಾಯ ಒಣಗೋಗಿ ಒಂದೇ ಸರಿಗೆ ವಾಸಿ ಆಗುತ್ತೆ ಅಂತ. ಇದಾ ಎಷ್ಟು ದೊಡ್ಡ ಗಾಯ ಆಗಿದೆ ಅಲ್ಲ ಚಿನಿ? ಇಲ್ಲಿ ತಂಕೆತಿಗೆ ಈ ಸಣ್ಣ ದೊಡ್ಡದಿತ್ತು, ಇವಾಗ ಫ್ಯಾನ್ ಮುಂದೆ ಕೂತು ಚಿಕ್ಕದಾಯ್ತಾ? ಓಕೆ, ಇನ್ನು ಎಷ್ಟೊತ್ತು ಕೂತ್ಕೋಬೇಕಾಗುತ್ತೆ ಹಂಗೆ? ಹಂಗಾಗದೆ 1 minute 10 minutes 10 minutes ಕೂತ್ರೆ ಫುಲ್ ಹೋಗ್ಬಿಡುತ್ತೆ ಇವಾಗ ಗಾಯ ಅದು. ನಾವು ಅವನಿಗೆ ಉರಿತಾ ಇದ್ರೆ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಹತ್ರ ಕೂತ್ಕೊ ಅಂತ ಹೇಳಿದ್ರೆ ಇವನು ಫ್ಯಾನ್ ಹತ್ರ ಕೂತ್ಕೊಂಡ್ರೆ ಗಾಯನೇ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಕೂತಿದ್ದಾನೆ ಇವಾಗ. ಪುಣ್ಯಾತ್ಮ. ಈ ಥರ ಕೂತ್ಕೊಳ್ಳುವ ಜನವೇ ಅಲ್ಲ ಇದು. ಒಂದು ಸಣ್ಣ ಗಾಯಕ್ಕೆ 1 ಗಂಟೆಯಿಂದ ಫ್ಯಾನ್ ಮುಂದೆ ಕೂತಿದ್ದಾನೆ ಅಲ್ಲ ಚಿನೇ? ನಾವು ಈ ವಿಡಿಯೋ ನಾವೆಂಡ್ ಮಾಡ್ತೀವಿ. ಕಮೆಂಟ್ ಮಾಡಿದೋರೆಲ್ಲ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿರೋರಿಗೆಲ್ಲ ಥ್ಯಾಂಕ್ ಯು ಅಲ್ವಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕೆಲ್ಲ ಖುಷಿಯಾಗಿಡಿ. ಟಾಟಾ ಬಾಯ್ ಬಾಯ್. ಅಫು 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 ಅಫು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಟಾಟಾ ಬಾಯ್ ಬಾಯ್. ಬಾಯ್ ಬಾಯ್ ಅಫು.